ಮಕ್ಕಳಿಲ್ಲದೆ ಕೊರಗುತ್ತಿದ್ದ ಶಾಲೆಯಲ್ಲಿ 1,000ಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳ ಸಂಖ್ಯೆ. ಹೆಂಚಿನ ಚಾವಣಿಯ ಕಟ್ಟಡದಿಂದ ಸುಂದರ ಸುಸಜ್ಜಿತ 3 ಮಹಡಿಯ ಕಟ್ಟಡವಾಗಿ ಬದಲಾವಣೆ. ಕನ್ನಡ ಮಾಧ್ಯಮದೊಂದಿಗಿನ ಆಂಗ್ಲ ಮಾಧ್ಯಮ ಶಿಕ್ಷಣ. ಶಾಲೆಗೆ ಬರಲು 5 ಬಸ್ಗಳ ವ್ಯವಸ್ಥೆ. ಹೀಗೆ ಹಂತ ಹಂತವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಜೊತೆಗೆ ರಾಜ್ಯದ ಮಾದರಿ ಶಾಲೆಯಾಗಿ ಗಮನ ಸೆಳೆದ ದಡ್ಡಲಕಾಡು ಸರ್ಕಾರಿ ಆಂಗ್ಲ ಮಾಧ್ಯಮ ಶಾಲೆಯ ಗೋಡೆಗಳಲ್ಲಿ ಚಿತ್ತಾಕರ್ಷಕವಾದ ಚಿತ್ರಗಳು ರಚನೆಗೊಂಡು ನೋಡುಗರ ಗಮನ ಸೆಳೆಯುತ್ತಿದೆ. ಒಂದೆಡೆ 3ನೇ ಹಂತದ ಕಾಮಗಾರಿಯ ಉದ್ಘಾಟನಾ ಸಮಾರಂಭಕ್ಕೆ ಸಿದ್ಧತೆಗಳು ನಡೆಯುತ್ತಿದ್ದರೆ, ಇನ್ನೊಂದೆಡೆ ಶಾಲೆಯ ಗೋಡೆಗಳು ಬಣ್ಣದ ಚಿತ್ರಗಳಿಂದ ಕಂಗೊಳಿಸಲಾರಂಭಿಸಿದೆ. ಒಂದೊಂದು ಚಿತ್ರಗಳು ಕಲಾವಿದನ ಕಲಾ ನೈಪುಣ್ಯತೆಗೆ ಸಾಕ್ಷಿಯಾಗಿದ್ದು, ಶಾಲೆಯ ಆಕರ್ಷಣೆ ಹೆಚ್ಚಿಸಿದೆ. ದಡ್ಡಲಕಾಡು ಶಾಲೆ 3 ಮಹಡಿಯಲ್ಲಿ ಕೊಠಡಿಯನ್ನ ಹೊಂದಿರುವ ಸುಂದರ ಸರ್ಕಾರಿ ಶಾಲೆ. ಶಾಲೆಯ ಕೆಳ ಅಂತಸ್ತಿನ ಗೋಡೆಗಳಿಗೆ ಮಧುಬನಿ ಚಿತ್ರದ ಮೆರುಗು ನೀಡಲಾಗಿದೆ. ವರ್ಣ ವೈವಿಧ್ಯತೆಯೊಂದಿಗೆ ವಿಷಯಾಧಾರಿತ ಚಿತ್ರಗಳನ್ನು ಮಧುಬನಿಯಲ್ಲಿ ಬಿಡಿಸಲಾಗಿದೆ. ವಿವಿಧ ಬಗೆಯ 19 ಚಿತ್ರಗಳ ಪೈಕಿ 16 ಚಿತ್ರಗಳು ಪೂರ್ಣಗೊಂಡಿದೆ. ಸೀತಾರಾಮ ಕಲ್ಯಾಣ, ಪ್ರಾಣಿ ಪಕ್ಷಿ, ತಾಯಿ ಮಗುವಿನ ಮಮತೆ, ಚಿರತೆ ಮೊದಲಾದ ವರ್ಣರಂಜಿತ ಚಿತ್ರಗಳು, ಸಂಸ್ಕೃತಿ, ನಂಬಿಕೆ, ಆರಾಧನೆಯ ಚಿತ್ರಗಳು ಮಧುಬನಿಯ ಮೂಲಕ ಶಾಲೆಯ ಗೋಡೆಗಳಲ್ಲಿ ಪಡಿಮೂಡಿದೆ. ತಾಲೂಕಿನಲ್ಲಿ ಬಿಸಿ ರೋಡ್ನ ಶಿಕ್ಷಣಾಧಿಕಾರಿಯ ಕಚೇರಿಯಲ್ಲಿ ಮಧುಬನಿ ಚಿತ್ರಕಲೆಯನ್ನ ಮೊದಲ ಬಾರಿಗೆ ಪರಿಚಯಿಸಲಾಗಿತ್ತು. ಇದೀಗ ದಡ್ಡಲಕಾಡು ಶಾಲೆಯ ಗೋಡೆಗಳಲ್ಲಿ ಎಲ್ಲ ಚಿತ್ರಗಳು ಮಧುಬನಿ ಶೈಲಿಯಲ್ಲಿ ಚಿತ್ರಿಸಲ್ಪಟ್ಟಿದೆ. ಶಾಲೆಗೆ ಭೇಟಿ ನೀಡುವ ವಿದ್ಯಾರ್ಥಿಗಳು, ಶಿಕ್ಷಕರು, ಪಾಲಕರು ಹಾಗೂ ವಿದ್ಯಾಭಿಮಾನಿಗಳ ಗಮನವನ್ನ ತನ್ನೆಡೆಗೆ ಸೆಳೆಯುತ್ತಿದೆ. ಬಂಟ್ವಾಳ ತಾಲೂಕಿನ ವಿವಿಧ ಶಾಲೆಗಳ ಚಿತ್ರಕಲಾ ಶಿಕ್ಷಕರಾದ ಮುಳಿ ಕೃಷ್ಣರಾವ್, ಬಾಲಕೃಷ್ಣ ಶೆಟ್ಟಿ, ಧನಂಜಯ ಪಿ, ಚೆನ್ನಕೇಶವ್ ಡಿ, ತಾರನಾಥ್ ಕೈರಂಗಳ, ಆಮಿನಾ ಶೇಖ್ ಕಳೆದ 10 ದಿನಗಳಿಂದ ಮಧುಬನಿ ಚಿತ್ರ ರಚನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಶಾಲೆಯ ವಿದ್ಯಾರ್ಥಿಗಳಾದ ಗೌರವ್, ಶ್ರೀಜಲ್, ಭೂಮಿಕಾ, ಯತೀಶ್ ಚಿತ್ರಕಲಾ ಶಿಕ್ಷಕರಿಗೆ ಸಹಕಾರವನ್ನ ನೀಡಿದ್ದಾರೆ. ಮಧುಬನಿ ಚಿತ್ರಕಲೆ ಅತ್ಯಂತ ಸೂಕ್ಷ್ಮ ರಚನೆಯಾಗಿರುವುದರಿಂದ ತಾಳ್ಮೆ ಹಾಗೂ ಎಚ್ಚರಿಕೆಯಿಂದ ಚಿತ್ರ ರಚಿಸುವ ಸವಾಲು ಇದೆ. ಶಾಲಾ ದತ್ತು ಸಂಸ್ಥೆಯ ಅಧ್ಯಕ್ಷ ಪ್ರಕಾಶ್ ಅಂಚನ್ ಹಾಗೂ ಶಾಲಾ ಮುಖ್ಯ ಶಿಕ್ಷಕ ದಯಾನಂದ್ ಅವರ ಮುತುವರ್ಜಿಯಲ್ಲಿ ಮಧುಬನಿ ಶೈಲಿಯ ಚಿತ್ರಗಳು ಗೋಡೆಗಳನ್ನು ಅಲಂಕರಿಸಿದೆ. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.